ಚುನಾವಣಾ ನೀತಿ ನಿಯಮಗಳನ್ನು ಹಾಗೂ ಗೌಪ್ಯ ಮತದಾನ ನಿಯಮಗಳನ್ನು ಗಾಳಿಗೆ ತೂರಿ ಸಮಸ್ಯೆ ಮೈಮೇಲೆ ಎಳೆದುಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಚುನಾವಣೆ ಅಭ್ಯರ್ಥಿಗೆ ಮತ ಚಲಾಯಿಸಿರುವ ಮತಪತ್ರದ ಚಿತ್ರವನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿರುವ ವ್ಯಕ್ತಿಯ ಮೇಲೆ ಕಠಿಣವಾದ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೊಳೆನರಸೀಪುರ ತಾಲೂಕಿನ ನಿಡುವಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೋಟನಹಳ್ಳಿ ಗ್ರಾಮದ ಶಿವರುದ್ರಪ್ಪ ಎಂಬವರು ತಹಶೀಲ್ದಾರ್ ಅವರಿಗೆ ದೂರು ನೀಡಿದ್ದಾರೆ. ಚುನಾವಣಾಧಿಕಾರಿಗಳು ಪರಿಶೀಲಿಸಿ ಪುನಃ ಚುನಾವಣೆ ನಡೆಸುವಂತೆ ಮನವಿ ಮಾಡಿದ್ರಲ್ಲದೆ ಸರಿಯಾಗಿ ನ್ಯಾಯ ದೊರಕದಿದ್ದಲ್ಲಿ ಕಾನೂನು ಮೆಟ್ಟಿಲೇರೋದಾಗಿ ಪರಾಜಿತ ಅಭ್ಯರ್ಥಿಯ ಪತಿ ಶಿವರುದ್ರಪ್ಪ ತಿಳಿಸಿದ್ದಾರೆ. ನನಗೆ ಬರುವಂಥ ಮತಗಳೆಲ್ಲನೂ ಅವನು ಕಟ್ ಮಾಡಿ ಅದೇ 4 ಕಾಲದ ಸಮಯದಲ್ಲೇ ತನ್ನ ಮೊಬೈಲ್ನಿಂದ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ವಾಟ್ಸಪ್ ಗ್ರೂಪ್ನಲ್ಲಿ ಸ್ಟೇಟಸ್ನಲ್ಲಿ ಎಲ್ಲ ಜನಗಳಿಗೆಲ್ಲ ಹಾಕಿ ನನಗೆ ಬರುವಂಥ ಮತಗಳೆಲ್ಲನೂ ಕಟ್ ಮಾಡಿದ್ದಾನೆ. ಅದರಿಂದ ನನಗೆ ತುಂಬ ಅನ್ಯಾಯವಾಗಿದೆ. ಟಪಾಲ್ಗೆ ಕೊಟ್ಟಿಲ್ಲ, ಕೊರಿಯರ್ ಮಾಡಿ ತಹಶೀಲ್ದಾರ್ ಅವರಿಗೂ ಕೊರಿಯರ್ ಮಾಡಿದ್ದೀನಿ ಕಂಪ್ಲೇಂಟು. ಸಂಬಂಧಪಟ್ಟ ಜಿಲ್ಲಾ DC ಅವ್ರಿಗೂ ಸಂಬಂಧಪಟ್ಟ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟು 28ನೇ ತಾರೀಕಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಇನ್ನೂ ಸಹ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇದರಿಂದ ನನಗೆ ಮುಂದೆ ನ್ಯಾಯ ದೊರಕಿಸ್ಕೊಡ್ಬೇಕು. ನ್ಯಾಯ ಸಿಗಲಿಲ್ಲ ಅಂತಂದರೆ ನಾನು ಕಾನೂನು ಮೆಟ್ಟಿಲಿರುವಂಥ ಸಂಭವವು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ.